ಒಬ್ಬ ಪ್ರಜೆ ಮತ್ತು ಪತ್ರಕರ್ತರು ಈ ಚುನಾವಣೆಗಳ ಬಂದಾಗಲೆಲ್ಲ ಯಾವುದ್ಯಾವುದೋ ಕಾರಣಕ್ಕೆ ಭೇಟಿಯಾಗಬೇಕಾಗತ್ತೆ. ನಾನು ಈ ಹಠಾತ್ ಪತ್ರಿಕಾಗೋಷ್ಠಿ ಮತ್ತು ಪತ್ರಕರ್ತರ ಜೊತೆ ಮಾತಾಡಕ್ಕೆ ಕರೆದಿದ್ದು ಮೊನ್ನೆ ನಮ್ಮ BJPಯ ಯುವ ಮೋರ್ಚಾದ ಮಹಿಳೆಯರ ನಾಯಕಿ ಅವರು ಮೊನ್ನೆ ನಾನು ನನ್ನ ಟ್ವಿಟರ್ ಮೂಲಕ ಕಳಿಸಿದ ಒಂದು ವಿಡಿಯೋವನ್ನು ಇಟ್ಕೊಂಡು ಒಂದಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ವೇದವ್ಯಾಸ್ ಕಾಮತ್ರವರ ಧರ್ಮಪತ್ನಿ ನಮ್ಮೆಲ್ಲರ ದೇಶದಲ್ಲಿ ಯಾವುದು ಸಂವಿಧಾನಕ್ಕೆ ಬಹಳ ವಿರೋಧವೋ ಆ ರೀತಿಯ ನಡವಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಧರ್ಮದ ಹೆಸರಿನಲ್ಲಿ ಒಂದು ಪಕ್ಷವನ್ನು ಗೆಲ್ಲಿಸಬೇಕು ಎನ್ನುವ ಮಾತನ್ನು ಆಡಿದ್ದಾರೆ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಿದ್ದರೂ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಆ ವಿಡಿಯೋವನ್ನು ಜನರೊಡನೆ ಹಂಚಿಕೊಳ್ಳುವ ಮೂಲಕ ಅದನ್ನು ಬಗ್ಗೆ ಪ್ರತಿಭಟಿಸಿದ್ದೇನೆ. ಯಾಕೆಂದರೆ ಇಷ್ಟು ದಿನಗಳಿಂದ ನಾನು ಹೇಳುತ್ತಿರುವ, ನಾನು ವ್ಯಕ್ತಪಡಿಸುತ್ತಿರುವ ಆತಂಕ ಧರ್ಮದ ಹೆಸರಿನಲ್ಲಿ ರಾಜಕೀಯ ನಡೀಬಾರದು ಅಂತ. ಅದು ಹಿಂದೂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಮುಸ್ಲಿಮರ ಧರ್ಮವಾಗಲಿ, ಯಾವುದೇ ಧರ್ಮವಾಗಲಿ, ಧರ್ಮದ ಹೆಸರಿನ ರಾಜಕೀಯ ನಡೀಬಾರದು ಅಂತ. ನನಗೆ ಕೆಲವು ವಿಷಯಗಳಿಗೆ ಒಬ್ಬ ಹೆಣ್ಣು ಮಗಳು, ಒಬ್ಬ ತಾಯಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಾಗ ಇಲ್ಲಿಯವರೆಗೆ ನಾನು ಆ ಪಕ್ಷದ ಗಂಡಸರಿಗೆ, ಆ ಪಕ್ಷದ ಕೆಲವು ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಒಬ್ಬ ಹೆಣ್ಣು ಮಗಳು, ತುಂಬ ಗೌರವಿಸುವ ಒಂದು ಹೆಣ್ಣು, ಆಕೆ ಅದನ್ನು ಖಂಡಿಸುತ್ತಾ ಅದರಲ್ಲಿ ತಪ್ಪೇನು, ಹಿಂದೂ ಧರ್ಮ ವಿರೋಧಿ ನಾನು ಅನ್ನುವ ಹಾಗೆಯೂ ಮತ್ತು ವೈಯಕ್ತಿಕ ಬದುಕಿನ ಬಗ್ಗೆ ಪ್ರಕಾಶ್ ರೈ ಅವರ ವೈಯಕ್ತಿಕ ಬೇಡ ಎನ್ನುವ ಮಾತುಗಳನ್ನು ಆಡಿದ್ದಾರೆ. ಕೇಳಿಸ್ಕೊಂಡು ಸಾಕಾಯಿತು. ನೋಡಿ, ನಿಮ್ಮ ಪಕ್ಷದ ಗಂಡಸರಿಗೆ, ನಿಮ್ಮ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಅವರು ಇಡೀ ಭಾರತ ದೇಶ ಅಲ್ಲ, ಅದು ಒಂದು ಪಕ್ಷ ಮತ್ತು ಕೆಲವು ಕಾರ್ಯಕರ್ತರು, ಅವರಿಗೆ ಅಸಭ್ಯವಾಗಿ ಮಾತನಾಡುವುದು, ಸುಳ್ಳುಗಳನ್ನು ಹೇಳುವುದು, ಜನರಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹುಟ್ಟಿಸೋದು ಕೆಲಸ. ಪ್ರಕಾಶ್ ರೈ ಸಂವಿಧಾನದ ಬಗ್ಗೆ ಮಾತಾಡಿದರೆ ಒಂದು ಸಮಾಜದ ಒಂದು ಹಿತದ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮತ ರಾಜಕೀಯಗಳು ಬೇಡ ಅಂತ ಹೇಳಿದರೆ, ಅಥವಾ ನೀವು ಮಾಡುತ್ತಿರುವಂತಹ ಪ್ರಗತಿ ಕೆಲಸಗಳು ಏನು, ನೀವು ಕೊಟ್ಟ ಮಾತಿನಂತೆ ನಡೆದಿದ್ದೀರಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಪ್ರಕಾಶ್ ರೈ ಅನ್ನೋರು ಹಿಂದೂ ಧರ್ಮದ ವಿರೋಧಿ, ಪ್ರಕಾಶ್ ರೈ ಅವರು ವೈಯಕ್ತಿಕ ಜೀವನದಲ್ಲಿ ಹೀಗಿದ್ದಾರೆ ಎಂದು ಸೊಂಟದ ಕೆಳಗಿನ ಮಾತುಗಳನ್ನು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದೆ. ಆದರೆ ಅದನ್ನು ನಂಬಿದ ಒಬ್ಬ ಹೆಣ್ಣು ಮಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಕೊಡಿದಾಗ ನಾನು ಹೇಳಬಹುದು, ಏನು ನಿಮ್ಮ ಸಮಸ್ಯೆ ಈ ದೇಶದಲ್ಲಿ? ನಾನು ಯಾವಾಗ ಒಂದು ಹಿಂದೂ ಧರ್ಮದ ವಿರುದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ? ನಿಮ್ಮ ನಾಟಕ ಏನು ಅಂದರೆ, ಮುಗ್ಧ ಹಿಂದೂಗಳಿಗೆ ನನ್ನನ್ನು ಅವರ ವಿರುದ್ಧ ಎದ್ದು ಕಟ್ಟಿದ್ರೆ ಅವರು ನನ್ನನ್ನು ದ್ವೇಷಿಸ್ತಾರೆ ಅನ್ನೋದನ್ನು ಬಿಟ್ಟರೆ, ನಿಮ್ಮ ರಾಜಕೀಯದ ಬಗ್ಗೆ ಮಾತಾಡ್ತಿದ್ದೀನಿ, ಒಂದು ಹಿಂದೂ ಧರ್ಮದ ಹೆಸರಿನಲ್ಲಿ ಕೆಲವು ಕಿಡಿಗೇಡಿಗಳು ಮಾಡುತ್ತಿರುವ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಜನರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಯಾವ ಧರ್ಮದ ವಿರುದ್ಧವೂ ಅಲ್ಲ. ಧರ್ಮ ಬೆಳಕಾಗಬೇಕು, ಬೆಂಕಿ ಆಗಬಾರ್ದು ಅಂತ ಹೇಳೋನು. ಯಾವ ಧರ್ಮದವರು ಅದರಲ್ಲಿ ರಾಜಕೀಯ ಮಾಡಿದ್ರು ಬೇಡ ಅನ್ನೋ, ಆದರೂ ನೀವು ಪದೇ 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 ಹಿಂದೂ ವಿರೋಧಿ ಅಂತ ಮುಗ್ಧರ ಮನಸ್ಸನ್ನು ಕೆಡಿಸ್ತಾ ಇದ್ದೀರಿ. ನಾನು ಯಾಕೆ ಅವ್ರಿಗೆಲ್ಲ ತುಂಬ ಉತ್ತರ ಕೊಡ್ತಿರಲಿಲ್ಲ ಅಂದರೆ, ನನ್ನ ಪ್ರವರ್ತನೆಗಳಿಂದ, ನನ್ನ ಮಾತುಗಳಿಂದ ಕಾಲಕ್ರಮೇಣ ಜನಕ್ಕೆ ಅರ್ಥ ಆಗುತ್ತೆ, ಪರವಾಗಿಲ್ಲ ಅಂತಿದ್ದೆ. ಬಟ್ ಹೆಣ್ಣು ಮಕ್ಕಳು ಕೂಡ ಆ ಮಾತನ್ನು ನಂಬೋದು ಸಾಧ್ಯವಾದರೆ, ಹೌದು ನಿಮಗೇನು ಸಮಸ್ಯೆ, ನನಗೆ ಇಬ್ಬರು ಹೆಂಡತಿಯರು, ಏನು ಸಮಸ್ಯೆ ನಿಮಗೆ? ಒಂದು ದೇಶದಲ್ಲಿ ನಿಮಗೆ ನೇರವಾಗಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ತಾಕತ್ತಿಲ್ದಿರೋರು, ನಾನು ನಿಮ್ಮ ಹಾಗೆ ಸುಳ್ಳು ಹೇಳ ಬದುಕ್ತಾ ಇಲ್ಲ. ಒಬ್ಬ ಮನುಷ್ಯ ಅವನ
ವ್ಯಕ್ತಿ ಜೀವನದಲ್ಲಿ, ಅವನ ಪ್ರೈವೇಟ್ ಜೀವನದಲ್ಲಿ ಇಬ್ಬರು ಮದುವೆ ಆಗ್ತಾರೆ, ಇಬ್ಬರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಸುಳ್ಳು ಹೇಳಿ ಬದುಕೋದ್ರ ಬದಲು ಒಬ್ಬರನ್ನೊಬ್ಬರನ್ನ ಮಾತಾಡಿಕೊಂಡು ಬೇರೆ ಆಗ್ತೀವಿ. ನಾನು ನನ್ನ ಹೆಂಡತಿಯಿಂದ ವಿಚ್ಛೇದನೆಯನ್ನು ಪಡೆದೆ, ವಿವಾಹ ವಿಚ್ಛೇದನೆ. ನನ್ನ ತಾಯಿ ವಿಚ್ಛೇದನ ಮಾಡಿಲ್ಲ. ನನ್ನ ತಾಯಿಗೆ ಇನ್ನೂ ಆಕೆ ಸೊಸೆ, ನನ್ನ ಮಕ್ಕಳಿಗೆ ಆಕೆ ಇನ್ನೂ ತಾಯಿ. ಈಗ ಗೆಳತಿಯಾಗಿದ್ದಾಳೆ, ಅರ್ಥ ಮಾಡಿಕೊಂಡಿದ್ದಾಳೆ. ಬೇರೆ ಒಬ್ಬರನ್ನೊಬ್ಬರು ಸ್ವತಂತ್ರವನ್ನು ಕೊಟ್ಟು ಬದುಕುತ್ತಿದ್ದೇವೆ. ಮತ್ತೆ ನನಗೆ ಬದುಕಬೇಕಾದ್ರೆ ಇನ್ನೊಂದು ಮದುವೆಯನ್ನು ಆಗ್ತೇನೆ. ಇನ್ನೊಬ್ಬ ಮಗ ಹುಟ್ಟಿದಾನೆ ನನಗೆ. 3 ಮಕ್ಕಳು ನನ್ನ ಜೊತೆ ಇದ್ದಾರೆ. ನನ್ನ ತಾಯಿಗೆ 2 ಸೊಸೆಯಂದರು. ಏನು ನಿಮ್ಮ ಸಮಸ್ಯೆ? ವ್ಯಕ್ತಿ ಚಾರಿತ್ರ್ಯ ಕೇಳ್ತೀರಾ? ನಿಮ್ಮ ಒಬ್ಬ ಸಂಸದ ಅವರನ್ನು ಪ್ರಶ್ನೆ ಮಾಡಿದರೆ ಮಗನ ಸಾವಿನಲ್ಲಿ ಇನ್ನೊಬ್ಬರ ಮತದ ಹೋಗಿದ್ದೆ ಅಂತ ಮಾತಾಡ್ತೀರಾ ನೀವು. ಆದರೂ ಸುಮ್ಮನೆ ನನ್ನ ಮಗನ ಸಾವು ಗೊತ್ತಾ ನಿಮಗೆ? ನಿಮ್ಮ ಮಕ್ಕಳು ಸತ್ತಿದಾರ, ನೋವೇನು ಅಂತ ಗೊತ್ತಾ? ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇದ್ದರೆ ಮಗನ ಸಾವಿನವರೆಗೂ ಬರ್ತೀರಾ, ಹೆಂಡತಿಯವರೆಗೂ ಬರ್ತೀರಾ. ನಾನು ನಿಮ್ಮ ಹೆಂಡತಿರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡುತ್ತೇನಾ? ಈ ಸಭ್ಯ ಸಜ್ಜನ ಸಮಾಜದಲ್ಲಿ ಯಾವುದನ್ನು ಮಾತಾಡಬೇಕು, ಯಾವುದನ್ನು ಹೇಳಬೇಕು ಅಂತ ಗೊತ್ತಿರಬೇಕು. ಇತ್ತೀಚೆಗೆ ಒಬ್ಬ ಕಿಡಿಗೇಡಿಗಳು, ನಾನು ಸಾಧು ಸಂತನಲ್ಲ, ನನ್ನ ಹೆಂಡತಿಯ ಜೊತೆ ಈ ಬಿಸಿಲಲ್ಲಿ ನಾವು ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೆಗೆದುಕೊಂಡ ಫೋಟೋವನ್ನು ತೆಗೆದು ಯಾರೋ ಲಲರಾಮಣಿಯೊಳಗೆ ಇದ್ದಾರೆ ಅಂತ ಮಾತಾಡ್ತೀರಾ ನೀವು, ಟ್ರಾಲ್ಗಳು ಮಾಡ್ತೀರಿ ನೀವು. ನನ್ನ ಹೆಂಡತಿ ಜೊತೆ ನಾನು ಹೇಗಿರಬೇಕು ಅಂತ ನೀವ್ಯಾರು ಹೇಳೋಕ್ಕೆ? ನಾನು ದೇಶ ಸೇವೆ ಬಂದರೆ ನನ್ನ ಜೀವನ ನಾನು ಬದುಕ್ತೀನಿ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಅದನ್ನು ಇಟ್ಕೊಂಡು ಆ ಮಹಿಳೆ, ಒಂದು ಮಹಿಳಾ ಮೋರ್ಚಾದ ನಾಯಕಿ, 2 ಪೇಪರ್ಗಳನ್ನ ಇಟ್ಕೊಂಡು ಯಾರೋ ಬರೆದು ಕಳಿಸಿದಂಥ ಸ್ಟೇಟ್ಮೆಂಟ್ಗಳನ್ನು ಓದುತ್ತಾ, ನಿಮ್ಮ ಪ್ರತಿಭಟನೆ ಇದ್ದರೆ ಪ್ರತಿಭಟನೆ ಇರಲಿ, ಭಿನ್ನಾಭಿಪ್ರಾಯವಿರಲಿ. ಈ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ತಪ್ಪು ಮಾತನ್ನು ಹೇಳ್ತಾ ಇದ್ದೀರಾ ನೀವು. ನೋಡಿ, ಅವರ ವ್ಯಕ್ತಿಗತ ಜೀವನ ಬೇಡ. ಏನದು ಹೇಳಿ? ನಾನು ಹೇಳ್ತಾ ಇದ್ದೀನಿ ಈಗ. ಏನು ನಿಮ್ಮ ಸಮಸ್ಯೆ? ಏನು ನಿಮ್ಮ ಸಮಸ್ಯೆ? ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ? ನಿಮ್ಮ ಒಂದೊಂದೇ ಗುಟ್ಟನ್ನು ಬಯಲಿರ್ತಾ ಇದ್ದೀನಿ ನಾನು. ನಿಮಗೆ ಧೈರ್ಯವಿದ್ದರೆ ಆ ಭಿನ್ನಾಭಿಪ್ರಾಯವನ್ನು ಹೇಳ್ಕೊಳ್ಳಿ. ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯ ಚಾರಿತ್ರ್ಯಹರಣ ಮಾಡೋದು ಈ BJP ಪಕ್ಷದವ್ರಿಗೆ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ವಿಶ್ವವಾಣಿ ಅಂತ ಒಂದು ಪತ್ರಿಕೆ ಅಂತೆ, ಅದಕ್ಕೆ ಯಾರೋ ಒಬ್ಬರು ಭಟ್ರು, ವಿಷಭಟ್ರು, ಏನು ಬರೀತಾರೆ ಅದರಲ್ಲಿ? ಗಂಡು ಗೌರಿ ಲಂಕೇಶ. ಅಷ್ಟು ನೈತಿಕ ದಿವಾಳಿತನ ಬಂದ್ಬಿಟ್ಟಿದೆ ನಿಮಗೆ. ಲಂಕೇಶ್ರಂತಹ ಮಹಾಚೇತನವಾದ ಒಂದು ದೊಡ್ಡ ಪತ್ರಕರ್ತನಾಗಿದ್ದಂತಹ ಒಬ್ಬ ವ್ಯಕ್ತಿ, ಎಲ್ಲವನ್ನು ನೇರವಾಗಿ ಮಾತನಾಡ್ತಿದ್ದ ಒಂದು ವ್ಯಕ್ತಿಯ ಬಗ್ಗೆ ಚಾರಿತ್ರ್ಯಹರಣ ಮಾಡ್ತೀರಿ. ಸತ್ತು ಹೋದ ಗೌರಿ ಲಂಕೇಶನ್ನ, ಗೌರಿ ಎನ್ನುವ ಹೆಸರಿಲ್ಲದಿದ್ದರೆ ಪುಲ್ಲಿಂಗಾನ ಸ್ತ್ರೀಲಿಂಗಾನ ಗೊತ್ತಿಲ್ಲ ಅಂತ ಬರೀತೀರಿ ನಿಮ್ಮ ಪತ್ರಿಕೆಯಲ್ಲಿ. ಸತ್ತು ಹೋದ ಹೆಣ್ಣು ಮಗಳ ಅಂಗಸೌಷ್ಠವ ಚೆನ್ನಾಗಿರಲಿಲ್ಲ, ಅವಳು ಹೆಣ್ಣಾಗಿ ಕಾಣಿಸುತ್ತಿಲ್ಲ ಅಂತ ಹೆಣ್ಣಿಗೆ ಅವಮಾನ ಮಾಡ್ತೀರಿ ನೀವು ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ. ನಾನು ಸಜ್ಜನ, ಆದರೆ ಸಾತ್ವಿಕವಾದ ಕೋಪ ಬರುತ್ತೆ. ಒಂದು ಮಿತಿ ಇದೆ. ನನ್ನ ದೇಶದ, ನನ್ನ ಸಮಾಜದ ಮನಸ್ಸುಗಳನ್ನು ನೀವು ಇಷ್ಟು ಅಸಹ್ಯವಾಗಿ ಮಾತನಾಡಲು ಶುರು ಮಾಡಿದರೆ, ನೀವು ಏನು ಹೇಳಿಕೊಂಡ್ರೆ ದೋಮ್ನಿ ಪುರಾವೆಗಳನ್ನು ತಗೊಂಡು ಬನ್ನಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ತಾಯಂದರಿದ್ದಾರೆ, ನಾಳೆ ಯುವಕರಿದ್ದಾರೆ, ಬೆಳೆಯುವ ಮಕ್ಕಳಿದ್ದಾರೆ. ಆ BJP ಮಹಿಳಾ ಮೋರ್ಚಾದ ಆ ಹೆಣ್ಣು ಮಕ್ಕಳನ್ನು ಕೇಳಂತ ಇಷ್ಟಪಡ್ತೇನೆ. ನಿಮ್ಮ ಬಗ್ಗೆ, ನಿಮ್ಮ ಗಂಡನ ಮೇಲಿರುವ ಕೋಪದಲ್ಲಿ ಏನಾದರೂ ಅವಾಚ್ಯವಾಗಿ ಬೈದರೆ ಸುಮ್ಮನಿರ್ತೀರಾ ನೀವು? ನೀವು ಒಂದು ಹೆಣ್ಣು ಹೇಗೋ ಹಾಗೆ ನನ್ನ ತಾಯಿಯೂ ಒಂದು ಹೆಣ್ಣು, ನನಗಿಬ್ಬರು ಹೆಣ್ಣು ಮಕ್ಕಳು, ಅವರೂ ಒಂದು ಹೆಣ್ಣು, ನನ್ನ ಹೆಂಡತಿಯೂ ಒಂದು ಹೆಣ್ಣು ನಿಮ್ಮ ಹಾಗೆ. ಸಮಾಜದಲ್ಲಿ ಅವ್ರನ್ನ ಏನು ಪ್ರಶ್ನೆ ಮಾಡಬೇಕು? ತನ್ನ ಗಂಡ ಯಾರೊಬ್ಬರ ಜೊತೆ ಭಿನ್ನಾಭಿಪ್ರಾಯ ಇದ್ದರೆ ಅವರನ್ನೆಲ್ಲ ಇಳಿತೀರ ದೇಶದಲ್ಲಿ. ಪ್ರಪಂಚದ ದೊಡ್ಡ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ಗಳೇ ಇಬ್ಬರ ಮಧ್ಯೆ ಯುದ್ಧ ಆದರೆ ಕುಟುಂಬದ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಯುದ್ಧ ನೀತಿ. ಎಷ್ಟು ಕೆಳಗಿಳಿತೀರಿ, ಎಷ್ಟು ಅಶ್ಲೀಲವಾಗ್ತೀರಿ ನೀವು. ನಿಮಗೊಂದು ಜಲತಾಣ ಸಿಕ್ಕಿದೆ ಅಂದ ತಕ್ಷಣ ನೇರವಾಗಿ ಮಾತನಾಡೋದು ಬಿಟ್ಟು, ಒಬ್ಬ ಮನುಷ್ಯನ ಭಿನ್ನಾಭಿಪ್ರಾಯಗಳಿಗೆ ಉತ್ತರ ಕೊಡೋದು ಬಿಟ್ಟು ಚಾರಿತ್ರ್ಯ ಹರಣದಲ್ಲಿ ಇಳಿತೀರಾ. ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ. ಅಮ್ಮ ತಾಯಿ, ನೀವು ಒಬ್ಬರು ನಾಯಕಿಯಾಗುವವರು, ಒಂದು ಪಕ್ಷದ ಪ್ರತಿನಿಧಿ. ನೀವು ನಾಲಿಗೆಯ ಮೇಲೆ ಹಿಡಿತವಿರಲಿ. ಹೇಗೆ ಸರಿಯಾಗುತ್ತೆ ಧರ್ಮದ ರಾಜಕೀಯ?
ಹೇಗಾಗುತ್ತೆ ಇದು? ಅವರು ವೇದವ್ಯಾಸರ ಶ್ರೀಮತಿಯಾಗಿರಬಹುದು, ಅವ್ರು ಹೇಳೋದಲ್ಲ ವೇದವಾಕ್ಯವಾಗಬೇಕಿಲ್ಲಲ್ಲ ದೇಶದಲ್ಲಿ. ಅವ್ರು ಹೇಳೋದಲ್ಲ ವೇದವಾಕ್ಯನ ನಮಗೆ ಪ್ರಶ್ನಿಸಬಾರ್ದ? ಹೆಣ್ಣನ್ನು ಮುದ್ರಿಸಿದ್ದು ನಾನು ಹೆಣ್ಣನ್ನೆಲ್ಲಿ ಮುದ್ರಿಸ್ತೇನೆ? ವಾಟ್ ಈಸ್ ದ ನರೇಟಿವ್ ಯು ಆರ್ ಗಿವಿಂಗ್ ಟು ದಿಸ್ ಪೀಪಲ್? ರಾಜಕೀಯವಾಗಬೇಕು, ರಾಜಕೀಯ ಪಕ್ಷಗಳಿರಬೇಕು, ಜಗಳಗಳಾಗಬೇಕು, ಭಿನ್ನಾಭಿಪ್ರಾಯಗಳಾಗಬೇಕು, ಎಲೆಕ್ಷನ್ ನಡೀಬೇಕು. ಆದರೆ ಒಂದು ಲಿಮಿಟ್ ಇದೆ. ಎದುರಾಳಿಗಳು ಒಬ್ಬರನ್ನೊಬ್ಬರು ಮಾತುಕತೆಗಳಲ್ಲಿ, ಚರ್ಚೆಗಳಲ್ಲಿ ಒಂದು ಲಿಮಿಟ್ ಇರಬೇಕು. ಒಂದು ಅಸಭ್ಯವನ್ನು, ಇಡೀ ಸಮಾಜ ಸಹಿಸಲಾಗದಂತಹ ಒಂದು ಅಶ್ಲೀಲತೆಯ ಗೆರೆಯನ್ನು ದಾಟಬಾರ್ದು. BJPಯವರು ಬರೀ ಇದೇ ಕೆಲಸ ಆಗಿದೆ ನಿಮಗೆ. ನೇರವಾದ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಎಲ್ಲರ ಚಾರಿತ್ರ್ಯ ಹರಣ ಮಾಡೋದು, ಫೇಕ್ ನ್ಯೂಸ್ಗಳನ್ನು ಹರಡೋದು, ಫೇಕ್ ಫೋಟೋಗಳನ್ನು ಹಾಕೋದು, ಪಾಕಿಸ್ತಾನಕ್ಕೆ ಹೋಗುವ ಅನ್ನೋದು. ಯಾರ್ರೀ ನೀವು ಗುತ್ತಿಗೆ ತಗೊಂಡಿದ್ದೀರಿ ದೇಶದಲ್ಲಿ? ನಿಮ್ಮ ಧ್ಯೇಯವೇನಿದೆಯೋ, ನಿಮ್ಮ ಐಡಿಯಾಲಜಿ ಏನಿದೆಯೋ ಹೇಳಿ. ಇನ್ನೊಬ್ಬರು ಅವ್ರ ಐಡಿಯಾಲಜಿ ಹೇಳ್ತಾರೆ, ಜನ ಡಿಸೈಡ್ ಮಾಡ್ತಾರೆ. ಅದನ್ನು ಬಿಟ್ಟು ಕೆಟ್ಟ ಹೆಸರು ತರೋದು, ಕೆಟ್ಟ ಮಾತು, ಒಂದು ಅಸಭ್ಯತೆಗೆ, ಅಶ್ಲೀಲತೆಗೆ ಒಂದು ಲಿಮಿಟ್ ಇದೆ. ನಾನು ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿ ಇದನ್ನು ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಹೇಳೋದಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಾನು. ಬಟ್ ಈ ನಿಟ್ಟಿನಲ್ಲಿ ಒಂದು ಸಂವಾದವೂ ಆದರೆ ನನಗೆ ತೊಂದರೆ ಇಲ್ಲ. ಐ ವಾಂಟೆಡ್ ಟು ಸೇ ದಿಸ್. This is not done. This is not fair. You can't do this. ಪ್ರತಿ ಸಲ ಏನಾದರೂ ಈ ಥರ ಒಂದು ಅಪಪ್ರಚಾರ ಮಾಡಿಬಿಟ್ರೆ ಅವ್ನು ಹೆದರ್ಕೊಂಡು ಓಡೋಗ್ತಾನೆ ಅಂತ. ಇಡೀ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ನಡೆಯದಂತಹ ಒಂದು ಚುನಾವಣೆಯ ಒಂದು ಪರಿಸ್ಥಿತಿಯಾಗಿದೆ. ಇವರ ಮೋದಿಯವರು ಇನ್ನೊಬ್ಬರು ಯಾರನ್ನು ಏನು ಬೇಕಾದ್ರೂ ಬೈಬೋದು, ಇನ್ನೊಬ್ಬರನ್ನ ಶೂರ್ಪನಖಿ ಅನ್ಬೋದು. ಯಾರೋ ಒಬ್ಬರು ನೀಚ ಅಂದ ತಕ್ಷಣ ಇಡೀ ಸಮುದಾಯವನ್ನೇ ನೀಚ ಅಂತ ಹೇಳ್ಬೋದು. ಇವರು ಪಾಕಿಸ್ತಾನಕ್ಕೆ ಹೋಗಿ ಆ ಮುಖ್ಯಮಂತ್ರಿ, ಅಲ್ಲಿಯ ಪ್ರಧಾನಮಂತ್ರಿ ಜೊತೆ ಊಟ ಮಾಡ್ಬೋದು. ಆದರೆ ಇನ್ನೊಬ್ಬರು ಪಾಕಿಸ್ತಾನ ಬಂದರೆ ಅವನು ಪಾಕಿಸ್ತಾನಕ್ಕೆ ಮಾಡುತ್ತದೆ. ಬಾಯಿಗೆ ಬಂದಾಗ ಈ BJPಯವರು ಯಾರನ್ನೇನು ಬೇಕಾದರೂ ಬೈಬೋದು. ಆದರೆ ನಾವು ಒಬ್ಬ ಪ್ರಜೆಯಾಗಿ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಹೊರಟ ಹೋದರೆ ಅಲ್ಲಿಗೆ ಬಂದು ಹೆದರಿಸೋದು, ಸಗಣಿ ಹಾಕ್ತೀವಿ, ಜನರು ಬರ್ತಾರೆ, ಗಲಾಟೆಗಳಾಗುತ್ತೆ. ಯಾವ ಹೆದರಿಕೆಯ ವಾತಾವರಣದಲ್ಲಿ ಚುನಾವಣೆಗಳು ನಡೀಬೇಕು ಈ ದೇಶದಲ್ಲಿ? 5 ವರ್ಷಕ್ಕೆ ಒಮ್ಮೆ ಪ್ರತಿಯೊಬ್ಬ ಪ್ರಜೆಯು ಗೌಪ್ಯವಾಗಿ ತನಗೆ ಯಾರು ಬೇಕೋ ಅವರನ್ನು ಆರಿಸಿಕೊಳ್ಳುವ ಒಂದು ಅದ್ಭುತವಾದ ಘಟ್ಟ ಇದು. ಇಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಮಧ್ಯೆ ನಾವು ಮಾಡಬೇಕಾ? ಒಬ್ಬ ಪ್ರಜೆಯಾಗಿ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಪೊಲೀಸ್ ಸಪೋರ್ಟ್ ಜೊತೆ ಓಡಾಡಬೇಕಾ? ಹೆದರಿಸ್ತೀರಾ ಬಾಯಿ ಮುಗಿಸೋಕ್ಕೆ? ಧೈರ್ಯ ಇದ್ದರೆ ನಾನು ನೇರವಾಗಿ ಮಾತಾಡಿ ಹೇಳಿ. ಮಾಧ್ಯಮಗಳಿವೆ, ಮಾತುಗಳಿವೆ, ಭಾಷಣಗಳಿವೆ. ನಿಮಗೆ ಬಾಯಿ ಬಂದಂಗೆ ಯಾರನ್ನು ಎಷ್ಟು ಬೇಕಾದರೂ ಬೈಬೋದು. ಅದಕ್ಕೆ ನಿಮಗೆ ಕರೆಕ್ಟಾಗಿರಬೇಕು. ಪತ್ರಕರ್ತರನ್ನ ಕರಿತೀರಿ, ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಅದನ್ನು ಮಾತ್ರ ಕೊಡ್ತೀರಿ. ಪ್ರಶ್ನೆಗೆ ನೇರವಾದ ಒಂದು ಪತ್ರಿಕೆ ಸೃಷ್ಟಿ ಮಾಡಿದ್ದಾರೆ ಅವರಲ್ಲಿ. ಅಮಿತ್ ಶಾ ಅವರಾಗಲಿ, ಮೋದಿಯವರಾಗಲಿ, ಯೋಗಿ ಆದಿತ್ಯನಾಥ್ ಆಗಲಿ, ಒಂದು ಸಂವಾದ ಮಾಡಿದ್ದಾರೆ ಪತ್ರಕರ್ತರ ಜೊತೆ. ಮೊದಲೇ ಪ್ರಶ್ನೆಗಳನ್ನು ಕೊಡೋದು, ಅದಕ್ಕೆ ಉತ್ತರ ಕೊಡೋದು. ಯಾವ ದೇಶದ ರಾಜಕೀಯ ಮಾತಾಡ್ತಾ ಇದ್ದೀರಿ ನೀವು? ನಿಮಗೆಲ್ಲ ಬಲ ಕೊಟ್ಟರೆ ಏನಾಗುತ್ತೆ? ಅದು ನನ್ನ ಆತಂಕ. ಪ್ಲೀಸ್ ಬಿ ಫೇರ್. ಜನ ನೋಡ್ತಾ ಇದ್ದಾರೆ, ಜನಕ್ಕೆ ಹೇಳ್ಬೋದು. ಇವ್ರು ಏನು ಒಬ್ಬ ನಟನಾಗಿ ಒಂದು ಗಾಜಿನ ಮನೆಯಲ್ಲಿ ಕೂತಿದ್ದೀನಿ, ಯಾರಿಗೂ ಹೇಳಲ್ಲ, ಹೆದರ್ಕೊಂಡು ಬಾಯಿ ಮುಚ್ಕೊಳ್ತೀನಿ ಅನ್ಕೊಂಡಿದ್ದಾರೆ. ಎಲ್ಲರೂ ಹಾಗಿರೋಲ್ಲ. ಇದು ನಾಚಿಕೆ ಬಿಟ್ಟು ಮಾತಾಡೋ ವಿಷಯ. ದೇಶದ ಹಿತವನ್ನು ಕಾಪಾಡೋ ಮಾತುಗಳಿವು. ಎಚ್ಚರದಿಂದಿರಿ. ಕರ್ನಾಟಕ ನೋಡ್ತಾ ಇದೆ. ನಿಮಗೆ ಭಿನ್ನಾಭಿಪ್ರಾಯಗಳಿದ್ರೆ ಭಿನ್ನಾಭಿಪ್ರಾಯ ಮಾತಾಡಿ, ಚಾರಿತ್ರ್ಯ ವಧೆ ಮಾಡಬೇಡಿ. ನನ್ನ ಹೆಂಡತಿ ಮಕ್ಕಳನ್ನ ರಸ್ತೆಗೆ ಎಳಿಬೇಡಿ ಮಾತಿನಲ್ಲಿ. ನನ್ನ ಮಗನ ಸಾವಿನ ಬಗ್ಗೆ ಮಾತನಾಡಬೇಡಿ. ಅದು ವೈಯಕ್ತಿಕ ನೋವದು. ಅದನ್ನಿಟ್ಕೊಂಡು ರಾಜಕೀಯ ಮಾಡಬೇಡಿ ಇಲ್ಲಿ. ಥ್ಯಾಂಕ್ ಯು ಸರ್. ಐ ಫಿನಿಶ್ ವಾಟ್ ಐ ವಾಂಟ್ ಟು ಸೇ. ಹೇಳಿದ್ದೆ ಆಯಿತು. ಅದನ್ನು ಸಂವಾದ ಪ್ರಶ್ನೆಗಳಿದ್ರೆ ಉತ್ತರ ಕೊಡಲಿಕ್ಕೆ ರೆಡಿ. ನಾನು ಇನ್ನೊಬ್ಬರ ಹತ್ರ ಬರೀ ಮಾತಾಡಿ ಹೋಗೋನಲ್ಲ. ನೋಡಿ, ಕರ್ನಾಟಕದ ಎಲ್ಲ ಕಡೆ ನಾನು ಓಡಾಡ್ತಾ ಇದ್ದೀನಿ. ನಾನೊಬ್ಬ ಪ್ರಜೆ. ನಿಜಕ್ಕೂ ಜನ ಬೇಸತ್ತಿದ್ದಾರೆ. ನಿಜಕ್ಕೂ ಜನ ಬೇಸತ್ತಿದ್ದಾರೆ. ಯಾಕಂದರೆ ಜನರಿಗೆ ನೋಡ್ತಾ ಇದ್ದಾರೆ, ಮೂರ್ಖರಲ್ಲ, ಅವರು ನೋಡಿದ್ದಾರೆ. ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ಅವರಿಗೆ ನಂಬಿಕೆ ಇಲ್ಲ. ಎಲ್ಲರೂ ಇದಕ್ಕೆ ಹೊಣೆಗಾರಿಕೆ. ಅವರು ಬೇಸತ್ತಿದ್ದಾರೆ. ಅವರ ಮತವನ್ನು ಅವ್ರು ಕೊಡ್ತಾರೆ. ಕೊಡಲಿ ಬಿಡಿ. 12ನೇ ತಾರೀಕು ಕೊಡ್ತಾರೆ, 15ನೇ ತಾರೀಕು ನೋಡೋಣ. ಅದರೊಳಗೆ ಏನು ನಮ್ಮ ಗಲಾಟೆ? ಮಾತಾಡೋರು ಮಾತಾಡಲಿ, ಭಿನ್ನಾಭಿಪ್ರಾಯಗಳಿರಲಿ. ಯಾರು ಬೇಡ ಅಂದರು? ನಿಮ್ಮ ಭಾಷೆಗಳು ಬರ್ಬೇಕಾದ್ರೆ ನಾವು ಅಡ್ಡ ಬಂದು ನಿಂತ್ಕೊಳ್ತೀರಾ? ಇಲ್ವಲ್ಲ. ಜನ ಕೇಳ್ತಿದ್ದಾರೆ ಪ್ರಶ್ನೆ, ಉತ್ತರ ಕೊಡಿ. ಬಟ್ ನಾನು ಒಡನಾಡುವ ಜನರಲ್ಲಿ ಎಲ್ಲರೂ ಬೇಸತ್ತಿದ್ದಾರೆ. ಅವರಿಗೆ ಗೊತ್ತಾಗ್ತಿದೆ. ಅವರಿಗೆ ನೋಡಿದ್ದಾರೆ, ಇವರನ್ನ ನೋಡ್ತಾ ಇದ್ದಾರೆ. ಇವರನ್ನ ಕೇವಲ ಭಾಷಣಗಳನ್ನು ಕೇಳೋದಿಲ್ಲ ಮನುಷ್ಯ. ಪ್ರಜೆಗಳು ನಿಮ್ಮ ವರ್ತನೆಗಳನ್ನು ನೋಡುತ್ತಿದ್ದಾರೆ.
ಕಳೆದ 3.5-4 ವರ್ಷಗಳಿಂದ ನೀವು ಜಲತಾಣಗಳಲ್ಲಿ ಇಲ್ಲಿಯವರೆಗೂ ಕೇಳರಿಯದ ಅಸಹ್ಯದ ಮಾತುಗಳು, ಕೊಲ್ಲುವ ಮಾತುಗಳು, ಸುಡುವ ಮಾತುಗಳು, ಯಾರನ್ನ ಬೇಕಾದ್ರೂ ಏನು ಹೇಳ್ಬೋದು. ಅಂದರೆ ಒಬ್ಬ ನಟನ, ಈ ದೇಶದ ಪ್ರಜ್ಞಾವಂತನ, ಯಾರು ಬೆಳೆದಿದ್ದಾರೆ ದೊಡ್ಡವರು, ಚಿಕ್ಕವರು, ಅನುಭವಸ್ಥರು, ಅನುಭವ ಇಲ್ಲದವರು ಏನಿಲ್ಲ, ಬಾಯಿಗೆ ಬಂದಂಗೆ ಮುಖವಾಡ ಹಾಕ್ಕೊಂಡು ಎಲ್ಲೋ ಬಚ್ಚಿಟ್ಕೊಂಡು ಒಂದು ಹಾಕ್ಬಿಡೋದು, ಒಂದು ಸ್ಟೇಟ್ಮೆಂಟ್. ಒಂದು ಜವಾಬ್ದಾರಿ ಇಲ್ಲ. ಮತ್ತು ಹುಟ್ಟಿಸೋದು ನೋಡಿ, ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಇಲ್ಲದೆ ಇರೋದು ಇವರೇ ಟ್ರಾಲ್ಗಳನ್ನು ಹುಟ್ಟಿಸೋದು. ಹೊರಗಡೆ ಹೊರಸ ಹಾಕೊಂಡು ಇವರು ದೊಡ್ಡಸ್ತಿಕೆ ಏನು, ಆಮೇಲೊಂದು ಟ್ರಾಲ್ ಆರ್ಮಿ ಇದೆ. ಬೆಳಗಾಗಿದ್ರೆ ಅದೇ ಕೆಲಸ ಅವ್ರಿಗೆ. ಯಾರು ನಮ್ಮ ವಿರುದ್ಧ ಮಾತಾಡ್ತಾರೆ ಅವ್ರ ಬಗ್ಗೆ ಏನು ಮಾಡೋಣ, ಹೇಗೆ ಕೆಟ್ಟ ಹೆಸರು ಮಾಡೋಣ, ಹೇಗೆ ಫೇಕ್ ನ್ಯೂಸ್ ಹಾಕೋಣ, ಯಾರನ್ನು ದೇಶದ್ರೋಹಿ ಅನ್ನೋಣ, ಯಾರನ್ನು ದೇಶ ಪ್ರೇಮಿ ಅನ್ನೋಣ. ಯಾವುದು ದೇಶ ಪ್ರೇಮ? ನನ್ನ ತಾಯಿಯನ್ನು ಹೇಗೆ ಪ್ರೀತಿಸಬೇಕು ಅಂತ ನೀನು ಹೇಳ್ಕೊಡ್ತೀಯನಪ್ಪ. ನನ್ನ ದೇಶವನ್ನು ನಾನು ಏನು ಪ್ರೀತಿಸ್ಬೇಕು ಅಂತ ನನಗೆ ಗೊತ್ತು, ನೀನು ಯಾರು ಹೇಳ್ಕೊಡೋದಕ್ಕೆ? ನಿಂತ್ರೇನೇ ದೇಶ ಪ್ರೇಮ, ಕೂತ್ರೇನೇ ದೇಶ ಪ್ರೇಮ. ಒಂದು ಪಕ್ಷವನ್ನು ಬೈದ್ರೆ ದೇಶದ್ರೋಹಿ ಹೇಗಾಗ್ತಾರ್ರಿ? ದೇಶ ಏನು, ನೀವು ದೇಶ ಅಲ್ವಲ್ಲ, ನಾವೆಲ್ಲರೂ ದೇಶ. ಎಲ್ಲರ ಮೇಲೂ ಬೇಸರ ಆಗಿದೆ. ಯಾರ ಮೊದಲು ಜಾಸ್ತಿ ಬೇಸರ ಆಗಿದ್ರೆ ಇಳಿತಾರೆ, ಮುಂದೆ ಹೋಗ್ತಾರೆ ಜನ. ನೋಡಿ, ಭಾರತ ದೇಶದಲ್ಲಿ ಎಲ್ಲಾ ಪ್ರಜೆಗಳು ಎಲ್ಲಾ ಪಾರ್ಟಿಯವರಲ್ಲ. 70 ವರ್ಷಗಳಲ್ಲಿ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗ್ಬೋದು, BJP ಆಗ್ಬೋದು, ಎಲ್ಲರ ಬಗ್ಗೆ ಸಾಮಾನ್ಯ ಮನುಷ್ಯನಿಗೆ ಬೇಸರ ಇದೆ. ಬೇರೆ ದಾರಿ ಇಲ್ಲ, ಯಾರನ್ನೋ ಒಬ್ಬರನ್ನ ಆರಿಸ್ಬೇಕು. ಪ್ರತಿಯೊಂದು ಸಮಾಜವು ಇಷ್ಟು ಕಾದು ಕಾದು ತಡ್ಕೊಂಡು ಒಂದು ತೃತೀಯ ಶಕ್ತಿ ಬರುತ್ತೆ, ಇನ್ನೊಬ್ಬರು ಯಾರೋ ಬರ್ತಾರೆ, ಹೊಸ ನಾಯಕರು ಬರ್ತಾರೆ. ಆ ಘಟ್ಟದಲ್ಲಿ ಒಂದು ದೇಶ ಕಷ್ಟಪಡಬೇಕು, ಮಾಡುತ್ತೆ. ಪ್ರೀತಿಯಿಂದ ಆರಿಸ್ತಾ ಇಲ್ಲ ಅವರು. ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇಡೀ ದೇಶಕ್ಕೆ ಕಾಂಗ್ರೆಸ್ ಇಷ್ಟ ಅಂತಲ್ಲ, ಬೇರೆ ದಾರಿ ಇಲ್ಲ ಅಲ್ವೇ? ನಾನು ಒಬ್ಬ ಪ್ರಜೆಯಾಗಿ ಮತ್ತೆ ನಾನು ಯಾವ ಪಕ್ಷದವನಲ್ಲ. ಬಟ್ ಏನು ಮಾಡೋದು ಈ ದೇಶದಲ್ಲಿ? ಒಬ್ಬೊಬ್ಬರನ್ನ ಕೆಳಗಿಳಿಬೇಕು, ಒಂದೊಂದು ಪದವನ್ನು ಕೆಳಗಿಳಿಸಿದ ಜನರ ಪಕ್ಷವಾಗಿ ಯಾವುದಿದೆ? ಎಲ್ಲ ಅವರವರು ಬೆಳೆ ಕಾಳು ಬೇಯಿಸ್ಕೊಳ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಮುಂದಿನ ತಲೆಮಾರಿನ ಜನ ಸಿಡಿದು ಹೇಳ್ತಾ ಇದ್ದಾರೆ, ಹುಡುಕ್ತಾರೆ ಬಿಡಿ. ನಾನು ಇಲ್ಲ ಅಂತ ಹೇಳಲೇ ಇಲ್ವಲ್ಲ ಸ್ವಾಮಿ. ನಾನು ಆ ಥರ ಓಡೋನವನಲ್ಲ. ನನಗೆ ಯಾವ ಪಕ್ಷದ ಮೇಲೂ ನಂಬಿಕೆ ಇಲ್ಲ, ಅದಕ್ಕೆ ಯಾವ ಪಕ್ಷ ಸೇರಿಲ್ಲ. ಆದರೆ ನಾನು ಮಿದ್ದವ್ರ ಥರ ಇವಾಗ ನಾನು ಒಂದು ಪಕ್ಷದ ವಿರೋಧ ಇದ್ದು ಇನ್ನೊಬ್ಬ ಕೆಲವು ಪಕ್ಷ, ನಾನು ದೊಡ್ಡವ್ರನ್ನ ಮೊದಲು ನಿಲ್ಲಿಸ್ತೀನಿ, ಯಾವುದು ದುರಂತ ಅನ್ಸೋದನ್ನು ಮೊದಲು ನಿಲ್ಲಿಸ್ತೀನಿ, ಆಮೇಲೆ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ಅಂತಿದ್ದೀನಿ. ಒಂದು ವೇಳೆ ನಾನು ಎಲ್ಲ ಪಕ್ಷದವ್ರನ್ನ ಕೇಳಿದ್ರೆ ನೀವೇನು ಹೇಳ್ತಿದ್ರಿ? ಮಾಡಕ್ಕೆ ಬೇರೆ ಕೆಲಸ ಇದ್ರೆ ಎಲ್ಲರನ್ನೂ ಬೈತಿದ್ರೆ ಯಾರನ್ನ ಕರ್ಕೊಂಬರೋದು ಅಂತೀರಿ. ಸೊ ನಿಮ್ಮನ್ನು ಮೆಚ್ಚೋಕೆ ನಾನು ಮಾತಾಡೋಕ್ಕಾಗಲ್ಲ. ನನಗೂ ಒಂದು ಕ್ಲಾರಿಟಿ ಬೇಕಲ್ವಾ, ಒಂದು ಫೋಕಸ್ ಬೇಕಲ್ವಾ. ಒಂದು ರೂಪಾಯಿನ ಮಾನನಷ್ಟ ಮೊಕದ್ದಮೆ ಹೂಡಿದ್ರೆ ಪ್ರತಾಪ್ ಸಿಂಹ ಮತ್ತು ಇವರು ಅಂದರೆ 3 ಕಾಸಿಗೂ ಬೆಲೆ ಇಲ್ಲ, 1 ರೂಪಾಯಿನೇ ಬೇಕಾ ಅಂತಾರೆ. 5 ಕೋಟಿಗೆ ಹಾಕಿದ್ರೆ ದುಡ್ಡಿಲ್ಲ, ಮತ್ತು ದುಡ್ಡುಗೋಸ್ಕರ ಮಾಡ್ತೀನಿ ಅಂತಾರೆ. ಆಚಾರವಿಲ್ಲದ ನಾಲಿಗೆ ಹೆಂಗೆ ಬೇಕಾದ್ರೆ ತಿರುಗುತ್ತೆ. ನಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಏನು ಅಂತ ನಾವು ಹೇಳ್ತಾ ಹೋಗಬೇಕು. ಅದನ್ನು ಒಪ್ಕೊಳ್ಳೋದು ಬಿಡೋದು ಜನರ ಇಷ್ಟ. ನಾನು ಜನರನ್ನು ಒತ್ತಾಯ ಮಾಡ್ತಾ ಇಲ್ಲ, ಜನರ ಹತ್ರ ಮಾತಾಡ್ತಾ ಇದ್ದೀನಿ, ಅವರು ಡಿಸೈಡ್ ಮಾಡ್ತಾರೆ. ಅತಂತ್ರ ಪಕ್ಷ ಬರದ ಹಾಗೆ ಪ್ರಜೆಗಳು ನೋಡ್ಕೋಬೇಕು. ಯಾಕೆ ಅಂದರೆ ಇದು ಈ ರಾಜಕೀಯ ಪಕ್ಷ ಅತಂತ್ರ ಪಕ್ಷ ಬಂದರೆ ಅವರವರು ಮಾರ್ಕೊಳ್ತಾರೆ. ಆ ಡಿಪಾರ್ಟ್ಮೆಂಟ್ ನಿಂದು, ಈ ಡಿಪಾರ್ಟ್ಮೆಂಟ್ ನಂದು, ನಾನೊಂದು 2 ವರ್ಷ CM ಆಗ್ತೀನಿ, ಇನ್ನೊಂದು 2 ವರ್ಷ CM ಆಗು, ಇದೇ ತಾನೇ ನಡೆಯೋದು. ಜನ ಅರ್ಥ ಮಾಡ್ಕೋಬೇಕು. ಅತಂತ್ರ ಪಕ್ಷ ಬಂದರೆ ಇವ್ರುಗಳಿಗೆ ರಾಜಕಾರಣಿಗಳಿಗೆ ಏನು ಸಮಸ್ಯೆ ಇಲ್ಲ, ಅವ್ರವ್ರ ದುಡ್ಡು ಅವ್ರವ್ರು ನೋಡ್ಕೊಳ್ತಾರೆ. ಜನ ರಾಜ್ಯ ಎಲ್ಲೋಗ್ಬೇಕು. ನಾನು ಯಾಕ್ರಿ ಪ್ರಯತ್ನ ಪಡಲಿ? ನಾನೇನು ರಾಜಕೀಯ ಪಕ್ಷನೇನ್ರಿ? ನನಗೂ JDSಗೂ ಏನು ಸಂಬಂಧ, ನನಗೂ ಕಾಂಗ್ರೆಸ್ಗೂ ಏನು ಸಂಬಂಧ, ನನಗೂ BJPಗೂ ಏನು ಸಂಬಂಧ? ನಾನೊಬ್ಬ ಪ್ರಜೆ. ಯಾರು ಕೇಳ್ತಾರೆ? ಪ್ರಜೆ ಮಾತನ್ನ ಯಾರು ಕೇಳ್ತಾರ? ನಾನು ಯಾರು ನನ್ನ ಮಾತು ಕೇಳಕ್ಕೆ? ಅವ್ರಿಗೆ ದೊಡ್ಡ ಮನುಷ್ಯರವರು. ಯಾರ ಮಾತನ್ನು ಕೇಳಿದ್ದಾರೆ ಈ ರಾಜಕೀಯ ಪಕ್ಷಗಳು ಹೇಳಿ? 5 ವರ್ಷ BJP ಅವರಿದ್ರು, 3 ಮುಖ್ಯಮಂತ್ರಿಗಳು ಬದಲಾದ್ರು, ಅವ್ರು ತೀಟ ತೀರಿಸ್ಕೊಳ್ಳೋಕೆ ಮುಖ್ಯಮಂತ್ರಿಗಳಾದ್ರು ಜನರ ಬಗ್ಗೆ ಯೋಚನೆ ಮಾಡಿದ್ರು ಅಂತೀರಾ ನೀವು? ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬಂತಂತೆ, ಜನರು ಓಟ್ ಹಾಕಿದಾರಂತೆ, ನೀನು 2 ವರ್ಷ CM, ನಾನು 2 ವರ್ಷ CM. ಯಾರಪ್ಪನ ಆಸ್ತಿ? ಕಷ್ಟಪಟ್ಟಿದ್ಯಾರು ಜನ? ನಾವು ನಮ್ಮ ಬಗ್ಗೆ ಯೋಚನೆ ಮಾಡದಿದ್ರೆ ಜನ, ನೀವು ಯಾವ ರಾಜಕೀಯ ಪಕ್ಷ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ, ನೀವು ಪ್ರಶ್ನೆ ಮಾಡದಿದ್ರೆ, ನೀವು ಅವ್ರ ಮೇಲೆ ಪ್ರೆಷರ್ ಕೊಡದಿದ್ರೆ ಯಾವ ರಾಜಕೀಯ ಪಕ್ಷಗಳು ಕೆಲಸ ಮಾಡಲ್ಲ. ಯಾಕಂದ್ರೆ ಅವರಿಗೆ ಓಟ್ ಹಾಕಬೇಕು, ದುಡ್ಡು ಕೊಟ್ಟು ಓಟ್ ತಗೊಳ್ಬೇಕು. ದುಡ್ಡು ಕೊಟ್ಟು ಓಟು ತೆಗೆದುಕೊಳ್ಳುವವನು
ನೀವು ಅವ್ರದ್ದು ದುಡ್ಡು ತಗೊಂಡು ಓಟ್ ಕೊಟ್ಟರೆ ಅವನು ಭ್ರಷ್ಟಾಚಾರಿ ಆಗದೆ ಆಗ್ಬೇಕಲ್ಲ, ದುಡಿಬೇಕಲ್ಲ ಅವನು ಕೊಟ್ಟಿದ್ದನ್ನು. ಜಾತಿ ಆಧಾರದ ಮೇಲೆ ಓಟ್ ಹಾಕಿದ್ರೆ, ನನಗೆ ಗೊತ್ತಿರೋನು ನಮ್ಮೂರನು ಅಂತ ಹಾಕಿದ್ರೆ ನೀವು ಅನುಭವಿಸ್ತೀರಿ, ಜನ ಅನುಭವಿಸ್ತೀರಿ. ನಾನು ಆ ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದೀನಿ. ಈ ಥರದ ಫ್ರಾಕ್ಚರ್ಡ್ ವರ್ಡಿಕ್ಟ್ ಕೊಡಬೇಡಿ. ಕರ್ನಾಟಕ ಬೇಜಾರಾಗತ್ತೆ. ಯುವಜನರು ಹೋಗ್ತಾರೆ, ರೈತರು ಹೋಗ್ತಾರೆ, ಸಮಸ್ಯೆಗಳ ಪರಿಹಾರ ಆಗಲ್ಲ. ಇವರು ಒಳಜಗಳಗಳಲ್ಲಿ ಇವರ ಡಿಪಾರ್ಟ್ಮೆಂಟ್ಗಳನ್ನ ಹಂಚಿಕೊಳ್ಳೋದ್ರಲ್ಲೇ ಮುಗಿದೋಗುತ್ತೆ 5 ವರ್ಷ. ಸ್ವಲ್ಪ ಪ್ರಜ್ಞೆಯಿಂದ ವೋಟ್ ಮಾಡಿ ಜನರೇ, ಯೋಚನೆ ಮಾಡಿ. ನಾನು ಹೇಳೋದನ್ನು ಕೇಳಿ ಅಂತ ಹೇಳ್ತಾ ಇಲ್ಲ, ಎಲ್ಲರ ಮಾತುಗಳನ್ನು ಕೇಳಿ ನೀವು 2 ನಿಮಿಷ ಯೋಚಿಸಿ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಸಮಾಜದ ಬಗ್ಗೆ ಯೋಚನೆ ಮಾಡಿ ವೋಟ್ ಹಾಕಿದಾಗಲೇನೆ ನಾಳೆ ಅಧಿಕಾರಕ್ಕೆ ಬಂದವರನ್ನು ಕೇಳುವ ನೈತಿಕ ಹಕ್ಕು ನಿಮಗಿರುತ್ತೆ. ಯಾರೂ ನಿಮಗೆ ಸ್ಪೂನ್ ಫೀಡ್ ಮಾಡೋದಿಲ್ಲ. ನಿಮ್ಮ ಒಳಿತನ್ನು ಯಾರೂ ಬಯಸುತ್ತಿಲ್ಲ. ನಾವು ಅದನ್ನು ನೋಡಿಬಿಟ್ಟಿದ್ದೀವಿ. ಇನ್ನು ಮೇಲೆ ನೀವು ಒಂದಾಗಿ ಅವ್ರಿಗೆ ಪ್ರೆಷರ್ ಹಾಕ್ತಿದ್ರೆ, ನೀವು ಒಂದಾಗಿ ಅವ್ರನ್ನ ಪ್ರಶ್ನೆ ಕೇಳಿ ಕೆಲಸ ಮಾಡೋಂಗೆ ಮಾಡದಿದ್ರೆ ಪಾಠ ಕಲಿಯಲ್ಲ. ಜನ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ಸರ್ತಿ ಒಂದು ಹೋರಾಟ ನಡೆದಾಗ ಯಾವುದೇ ಅಂದ್ರೆ ಅದು ಸ್ಟಾರ್ಟ್ ಆದಾಗ ತುಂಬಾ ಚೆನ್ನಾಗಿರುತ್ತೆ ಹೋರಾಟ, ತಾವು ಮಾಡಿದವರು ತುಂಬಾ ಸರಿಯಾಗಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಣ್ಣಾ ಹಜಾರೆ ಅವ್ರು ಮಾಡಿದಾಗ ಸರಿಯಾಗಿದೆ, ಮತ್ತೆ ಅದು ಒಂದು ಪಕ್ಷದಿಂದ ಅದು ಹೈಜಾಕ್ ಆಗೋದು. ಹಾಗೆ ಈಗ ನೀವು ಏನು ಈ ಇದರಲ್ಲಿ ಅನ್ಬಯಾಸ್ಡ್ ಆಗಿ ಮಾಡ್ತಿರುವಂತಹ ಪ್ರಚಾರವನ್ನು ಒಂದು ಪಕ್ಷ ಅದರದ್ದು ಯೂಸ್ ಮಾಡಿಕೊಂಡ್ರೆ ಅದರ ಬಗ್ಗೆ ಏನು ಮಾಡೋಣ, ಪರಿಣಾಮಗಳಾಗುತ್ತೆ. ನಾವು ಯೂಸ್ ಮಾಡ್ಕೊಳ್ದು ನೀವು ಡಿಸೈಡ್ ಮಾಡಿ. ನಾನು ಹೇಳಿದೆ ಅಂತ ಮಾಡ್ಬಿಡಿ. ನಾನು ಯಾಕೆ ಹೇಳ್ತಿಲ್ಲ ಈ ಪಕ್ಷಕ್ಕೆ ವೋಟ್ ಹಾಕಿ ಅಂತ? ಹೇಳಿದ್ನ ನಾನು ಯಾವತ್ತಾರು? ಹಾಕಬೇಡಿ ಅಂತೀನಿ. ಹಾಕಿ ಅಂತ ಹೇಳ್ತಿದ್ದೇನೆ ಯಾರಿಗಾರು? ಅದಕ್ಕೆ ಮೇಲೆ ನಿಮ್ಗೆ ಆಪ್ಷನ್ಗಳಿವೆ. ಯಾಕೆ ಹಾಕಬೇಡಿ ಅಂತ ಕಾರಣಗಳು ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ. ಆದರೂ ಅದಕ್ಕೆ ವೋಟ್ ಹಾಕ್ತಿದ್ರೆ ಹಾಕಿ. ಬಟ್ ನಾನು ಹೇಳಿದೆ, ನನ್ನ ಮನಸ್ಸಾಕ್ಷಿ ಹೇಳ್ತಿದೆ. ಇವತ್ತು ನೋಡಿ, ದಕ್ಷಿಣ ಕನ್ನಡದಲ್ಲಿ ಯಾಕೆ ನನ್ನ ಕೆಟ್ಟ ಹೆಸರು ತೆಗೆದಿದ್ದಾರೆ? ಇವಾಗ ನೋಡಿ, ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ನಾನು ಈ ಪಕ್ಷದ ವಿರುದ್ಧ ಮಾತನಾಡುವವರೆಗೆ ದಕ್ಷಿಣ ಕನ್ನಡದ ಹೆಮ್ಮೆ, ಭಾರತದ ಶ್ರೇಷ್ಠ ನಟ, ರಾಷ್ಟ್ರ ಪ್ರಶಸ್ತಿಗಳನ್ನು ಗೆದ್ದುಕೊಳ್ಳುವಂತಹ ಪ್ರತಿಭಾವಂತ, ಎಲ್ಲ ಭಾಷೆಗಳಲ್ಲೂ ಹೋಗಿ ಕನ್ನಡಿಗನಾಗಿ ಮೆರೆದು ಛಾತಿಯನ್ನು ಬಳಸಿದವನು, ಇವರ ವಿರುದ್ಧ ಮಾತಾಡಿದ ತಕ್ಷಣವೇ ಇವನೊಬ್ಬ ಕಳ್ಳನಟ, ಇವನೊಬ್ಬ ಕೆಟ್ಟ ನಟ, ಇವನು ರಾಷ್ಟ್ರ ಪ್ರಶಸ್ತಿಗಳನ್ನು ಕೊಂಡುಕೊಂಡಿದ್ದಾನೆ. ಏನು ಮಾಡೋಣ ಈ ಜನಕ್ಕೆ? ಏನು ಮಾಡ? ಶಿವರಾಮ ಕಾರಂತರ ಪ್ರಶಸ್ತಿ ಬರುತ್ತೆ. ಆಗೇನೂ ನಾನು ಮಾತಾಡೋಕ್ಕೆ ಶುರು ಮಾಡಿಲ್ಲ. ಶಿವರಾಮ ಕಾರಂತ ಪ್ರಶಸ್ತಿ ನನ್ನ ಅಜ್ಜ ಅವರು. ಅಂಥ ಗರ್ವ. ಎದುರು ಮಾತಾಡ್ತಿದ್ರು ಅಂದ ತಕ್ಷಣ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ತೆಗೆದುಹಾಕಿ ಅವರಿಗೆ ನಾವು ಪ್ರತಿಭಟಿಸುತ್ತೇವೆ. ಯಾವುದಕ್ಕೆ ಪ್ರತಿಭಟಿಸ್ತೀರಿ? ನನ್ನ ರಾಜಕೀಯ ಸಿದ್ಧಾಂತ ಒಳಗೆ ನಾನು ಹೇಳುವ ಅಭಿಪ್ರಾಯಗಳಿಗೆ ನೀವು ಪ್ರತಿಭಟಿಸಿ, ಕರೆಕ್ಟು. ಆದರೆ ನಾನು ಗಳಿಸಿದ ಹೆಸರನ್ನು, ನನ್ನ ಪ್ರತಿಭೆಯನ್ನೇ ನೀವು ಪ್ರತಿಭಟಿಸಿದರೆ ಹೇಗೆ? ಯಾರು ನೀವು? ಕಾಂಜೀವರಂ ಅಂತ ಒಂದು ಸಿನಿಮಾಗೆ ಇಡೀ ರಾಷ್ಟ್ರದಲ್ಲಿ ಶ್ರೇಷ್ಠ ಅಂತ ತಗೊಂಡಿರೋದಕ್ಕೆ ಹೋಗ್ಬಿಡುತ್ತೆ. ಹಾಗಾದ್ರೆ ಮುಗೀತಾ ಅದು? ಜನ ಏನು ಅನ್ಕೋಬೇಕು? ನಿಮ್ಮನ್ನು ನಗ್ತಾ ಇದ್ದಾರೆ ನಿಮ್ಮನ್ನು ನೋಡಿಕೊಂಡು. ನೀವು ಎಷ್ಟು ನನ್ನನ್ನು ಬೈತಿದ್ದೀರೋ ಅಷ್ಟು ನಿಮ್ಮ ಹೆಸರು ಹಾಳಾಗ್ತಿದೆ ಅಂತ ತಿಳ್ಕೋಬೇಕು ನೀವು. ವ್ಯಕ್ತಿ ಚಾರಿತ್ರ್ಯ ಹರಣದ ತಪ್ಪು. ನನಗೆ ನಿಮಗೆ ಜಗಳ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಮಾತಾಡೋಣ. ಪರ್ಸನಲ್ ಲೈಫ್ ಏನು? ಹೆಂಡತಿ ಯಾಕೆ, ಮಕ್ಕಳು ಯಾಕೆ? ತಪ್ಪಲ್ವಾ ಅದು? ದೇರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ತಪ್ಪಲ್ವಾ ಅದು ಅಂತ ಇದ್ದೀನಿ. ನಾವು ಸಭ್ಯ ಸಮಾಜದವರು ಅದನ್ನು ಕೇಳಿಸ್ಕೋಬಾರ್ದು. ತಪ್ಪಲ್ವಾ ಸರ್ ಅದು? ದೇರ್ ಇಸ್ ಎ ಲಿಮಿಟ್. ಯಾಕಂದರೆ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಮುಂದಿನ ಯುವಜನಾಂಗಕ್ಕೆ ಏನು ಹೇಳ್ತೀರಿ ನೀವು? ಮುಂದಿನ ಯುವಜನಾಂಗಕ್ಕೆ ಒಬ್ಬ ಮನುಷ್ಯ ಎದುರಾಗಿ ಮಾತಾಡಿದ್ರೆ ನೀನು ತಪ್ಪು, ಜನರು ನಿನಗೆ ಓಟ್ ಹಾಕಲ್ಲ ಅಂತ ಹೇಳಬೇಕು ಹೊರತು ಹೊಡಿತೀನಿ ಕಡಿತೀನಿ ನಾ. ವೈಲೆನ್ಸ್ ಇಸ್ ರಾಂಗ್. ವೈಲೆನ್ಸ್ ಇಸ್ ರಾಂಗ್. ಐ ವಿಲ್ ನಾಟ್ ಅಕ್ಸೆಪ್ಟ್ ದಟ್ ವೈಲೆನ್ಸ್. ಇಟ್ ಈಸ್ ರಾಂಗ್ ಫಾರ್ ದಿಸ್ ಸೊಸೈಟಿ. ಅದು ತಪ್ಪು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ದೇಶಕ್ಕೆ. ಇಬ್ಬರು ಚರ್ಚೆ ಮಾಡ್ಕೊಳ್ಳಿ. ನೋಡಿ, ಭಾರತ ದೇಶದ ಪ್ರಜೆಗಳೆಲ್ಲರೂ ಯಾವುದೇ ಪಕ್ಷ ಅಲ್ಲ. ಪಕ್ಷಗಳು ಈಸ್ ಮೈನಾರಿಟಿ. ಒಂದು ಪಕ್ಷ ಇರುತ್ತೆ, ಕಾರ್ಯಕರ್ತರು ಇರ್ತಾರೆ. ಭಾರತ ದೇಶದ ಪ್ರಜೆಗಳು ಅದರಲ್ಲಿ 3/4 ಜನ 5 ವರ್ಷಕ್ಕೊಂದ್ಸಲ ಓಟ್ ಹಾಕಿ ಆಮೇಲೆ ಪ್ರಜೆಗಳಾಗಿ ಉಳಿತಾರೆ ಅವರು. ಮುಂದಿನ ಸಲ ಇರ್ತಿದ್ರೆ ಇನ್ನೊಂದು ಪಕ್ಷಕ್ಕೆ ಹಾಕ್ತಾರೆ ಅವರು. ದೇ ಆರ್ ನಾಟ್ ಪಾರ್ಟೀಸ್. ಪಾರ್ಟಿ ಅನ್ನೋದು ಕೆಲವು ಪಕ್ಷಗಳಿರುತ್ತೆ, ಅದು ಕಾರ್ಯಕರ್ತರು ಇರ್ತಾರೆ. ನೀವು ಜನರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಿ? ಅವ್ರನ್ನ ಯಾಕೆ ಫೋರ್ಸ್ ಮಾಡ್ತಿದ್ದೀರಿ? ಅವ್ರನ್ನ ಯಾಕೆ ಹೆದರಿಸ್ತಿದ್ದೀರಿ? ಬೇಸತ್ತಿದ್ದಾರೆ. ಈ
ಈಗ ಈ ಬೇಸರ ಮತ್ತೆ ಯಾವುದು ಪೊಲಿಟಿಕಲ್ ಪಾರ್ಟಿ ಬೇಡ ಅಂತ ಹೇಳೋದು ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಬಂದೇ ಬರುತ್ತೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ. ನಾನು ಹೇಳೋದು ತುಂಬ ಮಡಿವಂತಿಕೆ ಕೆಲಸ ಆಗಲ್ಲ ಗೆಳೆಯ ಇವತ್ತಿನ ದೇಶದಲ್ಲಿ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಟು ಟೇಕ್ ಸೈಡ್ಸ್, ನಾನು ಕಾಂಗ್ರೆಸ್ ಪರ ಪ್ರಚಾರ ಮಾಡೋದು ಎಷ್ಟೊತ್ತು? ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಕಾಂಗ್ರೆಸ್ ಸರ್. ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದೆಮ್. ಬಟ್ ಹಾಗಂತ ನಾವು ನಮ್ಮ ದೇಶ ಮುಂದೆ ಹೋಗಿ ಏನು ಮಾಡಬೇಕು? ಹಾಗಂತ ಎಲೆಕ್ಷನ್ ನಿಲ್ಲಿಸ್ಬಿಡಕ್ಕಾಗಲ್ವಲ್ಲ. ಸೊ ಒಬ್ಬರನ್ನ ಕಳಿಸಿ ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕು. ನೀವು ಇನ್ನೊಂದು 5 ವರ್ಷಗಳ ಕಾಲ 10 ವರ್ಷಗಳ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಲೆಟ್ ಅಸ್ ಆಲ್ಸೋ ಸಿ ಎ ಪ್ರಾಕ್ಟಿಕಲ್ ಪಾಸಿಬಿಲಿಟಿ ಆಲ್ಸೋನು. ಯು ಕ್ಯಾನ್ ಸ್ಟಾಪ್ ಎಲೆಕ್ಷನ್ಸ್. ಎಲ್ಲರೂ ನೋಟ್ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಆಮೇಲೆ ಯಾರು ಏನಾಗುತ್ತೆ ದೇಶ? ನೋಡಿ, ನಾನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಿದ್ದೀನಿ. ನನಗೆ ಸಮಾಜದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ, ಸಮಾಜದಿಂದ ಬೆಳೆದಿದ್ದೀನಿ, ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ನನಗಷ್ಟು ಸೂಕ್ಷ್ಮತೆಗಳಿದೆ. ನನ್ನ ಸೂಕ್ಷ್ಮತೆಗೆ ಯಾವುದು ತಪ್ಪು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಯಾವುದೋ ಒಂದು ಹೇಳಬೇಕಲ್ಲ. ನಾನು ನಂಬಿದ್ದನ್ನು ಮಾತ್ರ ಹೇಳಬೇಕೆ ಹೊರತು ನಿಮ್ಮನ್ನು ಮೆಚ್ಚಕ್ಕೆ ನಾನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬನು ಅವನಿಗೆ ಪ್ರಾಮಾಣಿಕನಾಗಿರಬೇಕು. ಅದರ ಮೇಲೆ ಇವಾಗ ನಾಳೆ ಬಿ ಜೆ ಪಿ ಪ್ರಚಂಡ ಬಹುಮತದಿಂದ ಗೆದ್ದಾಗ ಒಂದು ಪಾಠ ಕಲಿಬೋದು. ನಾನು ನೀನು ಮಾಡ್ತಿದ್ದೆ ಬಟ್ ಜನ ಇದ್ರ ಪಕ್ಕ ಇದ್ದಾರೆ ಅಂತ ಆಗುತ್ತಲ್ವಾ? ಸೊ ಲೆಟ್ ಮಿ ಲರ್ನ್ ಮೈ ಲೆಸನ್ಸ್. ಇಲ್ಲ, ಅದು ಪರ್ಯಾಯ ರಾಜಕೀಯ ಥರ್ಡ್ ಫ್ರಂಟಲ್ಲಿ ನಡೆದಿದೆ, ಅದಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀವಿ. ಅದು ಮಿನಿಮಮ್ ಒಂದು 4-5 ತಿಂಗಳು 6 ತಿಂಗಳು ಆಗುತ್ತೆ. ಯಾಕಂದರೆ ನನ್ನದೊಂದು ಐಡಿಯಾ ಇದೆ. KCR ಅವರೊಂದೇನೋ ಹೇಳ್ತಾ ಇದ್ದಾರೆ, ನವೀನ್ ಪಟ್ನಾಯಕ್ನವ್ರು ಏನೋ ಹೇಳ್ತಾ ಇದ್ದಾರೆ, ಮಮತಾ ಅವ್ರು ಏನೋ ಹೇಳ್ತಾ ಇದ್ದಾರೆ, ತಮಿಳ್ನಾಡಿನ ಕಮಲ ಹಾಸನ್ ಇನ್ನೊಬ್ರು ಯಾರೋ ಹೇಳ್ತಾ ಇದ್ದಾರೆ. ಸೊ ಒಬ್ರಿಗೊಬ್ರಿಗೆ ಇನ್ನೂ ಆ ಹೊಂದಾಣಿಕೆ ಬಂದು ನಮ್ಮ ದೇಶವನ್ನು ಹೇಗೆ ತೊಗೊಂಡು ಹೋಗಬೇಕು. ಬೇಸಿಕಲಿ ನಾವು ಪ್ರತಿಯೊಂದು ರಾಜ್ಯ ಅದಕ್ಕೆ ಆದ ಶಕ್ತಿಗಳು ಬೇಕು. ನಾವು 24 ಗಂಟೆ ಹೋಗಿ ಸೆಂಟ್ರಲ್ ಮುಂದೆ ಕೂತ್ಕೊಂಡು ಎಲ್ಲದಕ್ಕೂ ಕೇಳ್ಕೊಂಡು ಕೂತ್ಕೊಳ್ಳೋವಂಥ ಭಿಕ್ಷೆ ಬೇಡುವಂಥ ಕೆಲಸ ಬೇಡ. ಯಾರನ್ನೋ ದೊಡ್ಡವ್ರನ್ನ ಮಾಡ್ತಾ ಇದೀವಿ. ಹಾಗಾಗದೆ ಪರ್ಯಾಯವಾಗಿ ಏನಾದರೂ ನಾವು ಆಲೋಚನೆ, ಪಕ್ಷ ಕಟ್ಟೋದಲ್ಲ ಅದು. ನಾನು ಸುಮ್ಮನೆ ಬೇಜವಾಬ್ದಾರಿ ಇರಲ್ಲ, ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಒಂದು ಯೋಚನಾ ಲಹರಿಗೆ ಹಚ್ಚಿದ್ದೀನಿ. ಯೋಚನೆ ಮಾಡೋಣ, ಒಂದು 5-6 ತಿಂಗಳು ತಜ್ಞರು ಕೂತ್ಕೊಳ್ಳೋಣ, ಏನು ಮಾಡ್ಬೋದು. ಯಾಕಂದರೆ ಸೆಂಟ್ರಲ್ ಪಾರ್ಟಿ ಅಂತಿದ್ದೀವಿ, ಈ ಪೊಲಿಟಿಕಲ್ ಸಿಸ್ಟಮ್ಮು ಎವ್ರಿ ಟೈಮ್ ಎಲೆಕ್ಷನ್ನು ಸರಿ ಆಗ್ತಾ ಇಲ್ಲ. ಒಂದು ಇವ್ರು ಬರ್ತಾರೆ, ಇಲ್ಲ ಅವ್ರು ಬರ್ತಾರೆ, ಇಲ್ಲ ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಆಗ್ತಿದೆಯೇ ಹೊರತು ಏನೋ ಚೇಂಜ್ ಮಾಡಿ ನೋಡಬೇಕಾಗಿದೆ ಜನರಿಗೋಸ್ಕರ. ಈ ಆಲೋಚನೆಯನ್ನು ಯೋಚನೆ ಮಾಡಿ ಜನರ ಮುಂದೆ ಒಂದು ಕನ್ಸೆನ್ಸಸ್ಗೆ ಇಟ್ಟು ತೊಗೊಳ್ಬೇಕಾಗಿದೆ. ನಾವು ಇದು ತುಂಬ ದೊಡ್ಡ ಜವಾಬ್ದಾರಿ ಅದು. ನಾವು ಯು ಕ್ಯಾನಾಟ್ ಗೋ ಔಟ್ ಆಫ್ ಡೆಮಾಕ್ರಸಿ ಅಂಡ್ ಸಂವಿಧಾನ, ಹಂಗೆ ಹೇಳ್ತಾ ಇಲ್ಲ ನಾನು. ಒಂದು ಕೇಂದ್ರಕ್ಕೆ ಇರುವ ಎಲ್ಲ ಪವರ್ಗಳು ಅವ್ರಿಗೆ ಇದೆ, ರಾಜ್ಯಕ್ಕಿರಬೇಕಾದ ಪವರ್ಗಳು ಅವ್ರಿಗೆ ಇದೆ. ಕರ್ನಾಟಕವನ್ನು ಕರ್ನಾಟಕದವ್ರು ಆಡಬೇಕು. ನಾಟ್ ದ ಕಾನ್ಸ್ಟಿಟ್ಯೂಷನ್ ಸರ್, ದ ಥಾಟ್ ಪ್ರಾಸೆಸ್. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡಕ್ಕೆ ಬಿಡ್ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಅರ್ಥ ಆಗಿದ್ದು ನಾ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ ಚೇಂಜ್ ಅಲ್ಲ. ರಾಜ್ಯದ ಪಕ್ಷಗಳಿಗೆ, ರಾಜ್ಯದ ನಾಯಕರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಗವರ್ನೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಟೇಟ್ಗೆ ಯಾವುದು ಸ್ಟೇಟ್ ಸಬ್ಜೆಕ್ಟು, ಯಾವುದು ಸೆಂಟರ್ ಸಬ್ಜೆಕ್ಟ್ ಅಂತ ಡಿಸೈಡ್ ಆಗಬೇಕು. ಇವಾಗ ನೀವು ಸೈನ್ಯವನ್ನು ತಗೊಳ್ಳಿ, ವಿದೇಶಿ ವಿನಿಮಯಗಳನ್ನು ತಗೊಳ್ಳಿ, ಅಥವಾ ಟ್ರೈನ್ಸ್ ವಿಚ್ ಆರ್ ಕಂಟಿನ್ಯೂಸ್ ನ್ಯಾಷನಲ್ ಅಥವಾ ನ್ಯಾಷನಲ್ ತಗೊಳ್ಳಿ. ಬಟ್ ಒಂದೊಂದು ಊರಿನ ರೈತರ ಸಮಸ್ಯೆ ಬೇರೆ. ಅದಕ್ಕೆ ಆ ರೈತರ ಸಮಸ್ಯೆ ರಾಜ್ಯಕ್ಕೆ ಕೊಡಿ, ಆಯಾ ರಾಜ್ಯಕ್ಕೆ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ಸ್ವಾಮಿ, ಒಂದು ರೈತನ ಸಮಸ್ಯೆ ಅಂತೀವಲ್ಲ, ಎಲ್ಲ ರೈತರು ಒಂದಲ್ಲ. ನದಿಯ ಪಕ್ಕದಲ್ಲಿರುವ ರೈತನ ಸಮಸ್ಯೆ ಬೇರೆ, ವರ್ಷಕ್ಕೆ ಒಂದು ಮಳೆಯ ಮೇಲೆ ಆಧಾರಿತ ರೈತನ ಸಮಸ್ಯೆ ಬೇರೆ, ಹಾರ್ಟಿಕಲ್ಚರ್ ಮಾಡೋ ರೈತನ ಸಮಸ್ಯೆ ಬೇರೆ, ಕಾಡಂಚಿನಲ್ಲಿ ಇರುವ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ನೋಡ್ತಿರುವ ರೈತನ ಸಮಸ್ಯೆ ಬೇರೆ, ಕಾಫಿ ಬೆಳೆಗಾರನ ಸಮಸ್ಯೆ ಬೇರೆ 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 ಇದೆ. ಸೊ ಯು ಹ್ಯಾವ್ ಟು ಅಡ್ರೆಸ್ ಇಟ್ ಡಿಫ್ರೆಂಟ್ಲಿ. ಹಾಗೆ ಕರ್ನಾಟಕದ ರೈತನ ಸಮಸ್ಯೆಗೂ ರಾಜಸ್ಥಾನದ ರೈತನ ಸಮಸ್ಯೆಗೂ ಇನ್ನೊಬ್ಬನ ಸಮಸ್ಯೆಗೂ ಬೇರೆ ಇದೆ. ಬಟ್ ಯು ಹ್ಯಾವ್ ಮೇಡ್ ಇಟ್ ಇನ್ ಟು ಅ ನ್ಯಾಷನಲ್ ಸಬ್ಜೆಕ್ಟ್, a national this thing. So let divide the responsibility and accountability. ಅದನ್ನು ಹೆಂಗೆ ತರಬೇಕು ನೋಡಿ. ವಾದ ಮಾಡಿದ್ರೆ ಕಷ್ಟ ಅಲ್ಲ. ನಾನೇನು ಹೇಳ್ತಿದ್ದೀನಿ ಅಂದರೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಹೇಳ್ತಿದ್ದೆ ಒಂದು 6 ತಿಂಗಳು ಟೈಮ್ ಕೊಡಿ ಅಂತ ಇದ್ದೀನಿ. ಈ ಎಲೆಕ್ಷನ್ದಲ್ಲ ಅದು. ನಾನು ನಿಮ್ಮ ನಿಜವಾಗೂ ಪ್ರಾಮಾಣಿಕವಾಗಿ ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬರ್ತೀನಿ ನಾನು. ಅದು ಫಾರ್ಮ್ ಆಗೋದಕ್ಕೆ ಮುಂಚೆನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಇರಲ್ಲ. ನಾನೇ ಹುಡುಕ್ತಾ ಇರ್ಬೇಕಾದ್ರೆ ಉತ್ತರನ.
ಇದ್ದ ಫೆಡರಲ್ ಸ್ಟ್ರಕ್ಚರ್ ಅನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಸ್ಟ್ರಾಂಗ್ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ಇಟ್ ಲಿಟಲ್ ಮೋರ್ ಸ್ಟ್ರಾಂಗರ್. ವಿ ಹ್ಯಾವ್ ಟು ಮೇಕ್ ಎವ್ರಿ ಪೊಲಿಟಿಷಿಯನ್ ಅಕೌಂಟಬಲ್. ಇವಾಗ ನಾವು ರಿಕಾಲ್ ವ್ಯಾಲ್ಯೂ ಅಂತೀವಿ. ಒಂದು 5 ವರ್ಷಕ್ಕೆ ಓಟ್ ಹಾಕಿ ಕಳಿಸ್ಬಿಟ್ರೆ 5 ವರ್ಷ ಕರೆಯೋಕ್ಕೆ ಆಗಲ್ಲ ನಮಗೆ. ಏನೋ ನಂಬಿಕೆ ಕೊಟ್ಟಿದ್ದಾರೆ, ಪ್ರಜೆಗೆ ಒಂದ್ಸಲ ಓಟ್ ಹಾಕ್ಬಿಟ್ರೆ 5 ವರ್ಷ ಕೂತ್ಕೋಬೇಕು. ನೀನು ಕೊಟ್ಟ ಮಾತುಗಳನ್ನು 2 ವರ್ಷದಲ್ಲಿ ಮಾಡಿದ್ರೆ ನೀನು ಹೆಂಗೆ ವಾಪಸ್ ಕರೆಯೋದು? ಅದನ್ನ ರೂಲ್ ಹೆಂಗೆ ಸ್ಟ್ರಾಂಗ್ ಮಾಡಬೇಕು? ಇವಾಗ ಸುಮ್ಮನೆ ನಂದು ಐಡಿಯಾ ಆಗಿಬಿಡ್ತು, ಹಂಗಲ್ಲ, ಅದ್ರ ಬಗ್ಗೆ ಕೂತ್ಕೋಬೇಕು, ಚರ್ಚೆ ಮಾಡಬೇಕು. ಯಾಕಂದರೆ ಸುಮ್ಮನೆ ಮೆಜಾರಿಟಿನ ಇಟ್ಕೊಂಡು ಇಷ್ಟ ಬಂದ್ರಲ್ಲ ಒಬ್ರನ್ನೊಬ್ರು ಎಳೆದ್ಬಿಡ್ತಾರೆ, ಹಂಗಾಗಬಾರ್ದು. ಸೊ ಅವ್ರು ಕೊಡೋ ಮಾತನ್ನು ಇನ್ಮೇಲೆ ಮುಂದಿನ ಚುನಾವಣೆಗಳಲ್ಲಿ ಬಾಂಡ್ ಪೇಪರ್ನಲ್ಲಿ ಕೊಡ್ತಾರಾ, ಪ್ರಜೆಗಳ ಜೊತೆ ಲೀಗಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾರಾ? ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಒಂದು ಲೀಗಲ್ ಅಗ್ರಿಮೆಂಟ್ ವಿತ್ ದ ಪ್ರಜೆ. ಸೊ ಹಿ ಕ್ಯಾನ್ ಗೋ ಟು ದ ಕೋರ್ಟ್. ನೋಡಿ, ಇವ್ರು ಲೀಗಲ್ ಅಗ್ರಿಮೆಂಟು, ನಮಗೆ ಈ ಮಾತನ್ನು ಕೊಟ್ಟದ್ರಿಂದ ನಾವು ಓಟ್ ಹಾಕಿ ಇವರನ್ನು ಇಷ್ಟು ಬಹುಮತದಿಂದ ಗಳಿಸಿದ್ದೀವಿ, ಈ 2 ವರ್ಷದಲ್ಲೂ ಈ ಕೆಲಸ ಮಾಡಿಲ್ಲ ಅಂತ. ಶುಡ್ಂಟ್ ದ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ಅ ರೈಟ್? ಸೊ ಈ ಥರದ ಬೇರೆ 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 ಯೋಚನೆಗಳನ್ನ ಇಟ್ಟುಕೊಂಡು ಜನರ ಮುಂದೆ ಇಟ್ಟರೆ, ಜನಕ್ಕೆ ಒಪ್ಪಿಗೆ ಆದರೆ ದೆನ್ ವಿ ಕ್ಯಾನ್ ಫೋರ್ಸ್ ದ ಗೌರ್ಮೆಂಟ್ಸ್ ಟು ಟೇಕ್ ಇಟ್. ಸೊ ಲಾಟ್ ಆಫ್ ಥಾಟ್ಸ್ ಪ್ರಾಸೆಸಸ್ ದೇ. ಈಗ ಪ್ರಕಾಶ್ ರೈ ಅವರು, ಕಮಲಾಸನ್ ಅವರು, KCR ಅವರೆಲ್ಲ ಜೊತೆಗೆ ಕುತ್ಕೊಳ್ತಾ ಇದ್ದಾರಾ ಅಥವಾ ಹಾಗೆ ಏನಾದರೂ ಇದೆಯಾ? ನೋಡಿ, ಎಲ್ಲರೂ ಅವರವರ ರಾಜಕೀಯದಲ್ಲಿದ್ದಾರೆ. ಮಾತು ಹೊರಟಿದೆ, ಯಾರ ಕಿವಿಗೆ ಎಷ್ಟು ಕೇಳಿಸುತ್ತೆ. ಮತ್ತು ಈ ರಾಜಕೀಯ ಪಕ್ಷಗಳಲ್ಲಿ ಇದನ್ನು ಕೇಳ್ಕೊಂಡು ಅವನು ಬೆಳೆ ಬಾಯಿಸ್ಕೊಳಕ್ಕೆ ಯಾರು ಬರ್ತಾನೆ, ಅವನ ಅಜೆಂಡಾಗಳೇನು, ಬರೋರೆಲ್ಲ ಒಳ್ಳೇದಕ್ಕೆ ಬರ್ತಾರಾ, ಇದನ್ನಿಟ್ಕೊಂಡು ಈ ಥರ್ಡ್ ಫ್ರಂಟ್ಗೆ ಲೀಡರ್ ಆಗಕ್ಕೆ ಬರ್ತಾರಾ, ಇಲ್ಲ ಅವ್ರಿಗೆ BJP ಮೇಲಿರೋ ಕೋಪಕ್ಕೆ ಬರ್ತಾರಾ, ಕಾಂಗ್ರೆಸ್ ಮೇಲಿರೋ ಕೋಪಕ್ಕೆ ಬರ್ತಾರಾ? ಇವಾಗ KCR ಇದ್ದಾರೆ, ಅವ್ರಿಗೆ ಕಾಂಗ್ರೆಸ್ಸು ಇಷ್ಟ ಇಲ್ಲ, BJPನೂ ಇಷ್ಟ ಇಲ್ಲ, ಅದಕ್ಕೆ ಬರ್ತಾರಾ? ಸೊ ನಿಜವಾದ ಪ್ರಾಮಾಣಿಕತೆ ಜನರಿಗೆ ಮಾಡೋರು ಯಾರಿದ್ದಾರೆ ಇಲ್ವಾ? ಅದನ್ನೆಲ್ಲ ನಾವು ಮಾತಾಡ್ತಾನೆ ಗೊತ್ತಾಗೋದು. ಇಟ್ ಈಸ್ ಅ ಪ್ರಾಸೆಸ್. ಅಂದರೆ ಒಬ್ಬ ರಾಜಕೀಯ ಪ್ರಜ್ಞೆಯಿಂದ ನಾವು ಬೆಳಿಬೇಕು ಅಂತ ಇದ್ದೀನಿ. ನಾನು ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಬಂದಿಲ್ಲ. ಸರಿ ಆಯಿತು, ಇನ್ಮೇಲೆ ಸ್ವಲ್ಪ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತಾ ಎಲ್ಲವನ್ನು ಜನರಿಗೆ ನೋಡಿ ಹೀಗೆಲ್ಲ ನೋಡಬೇಕು ಅಂತ ನೋಡೋಕ್ಕೆ ನಾನು ದಾರಿ ಮಾಡಿಕೊಟ್ರೆ ಸಾಕು. ಐ ಡೋಂಟ್ ವಾಂಟ್ ಟು ಬಿ ಎ ಲೀಡರ್, ದಟ್ ಈಸ್ ವೈ. ನಾನು ಯಾಕೆ ರಾಜಕೀಯಕ್ಕೆ ಸೇರಲ್ಲ? ನನ್ನ ಕೆಲಸ ಇದು ಜಾಸ್ತಿ ಇದೆ ಅಂತ ನನಗೆ ಗೊತ್ತು, ಜನರ ಜೊತೆ ಇರಬೇಕಾಗಿದೆ ಅಂತ ನನಗೆ ಗೊತ್ತು. ಈ ಟೈಪ್ನ ವಿರೋಧ ಮಾಡುವಂಥ ದಕ್ಷಿಣ ಕನ್ನಡ ಇರಲಿ ಅಥವಾ ಕರ್ನಾಟಕದಲ್ಲಿ ಮಾಡುವಂಥ ವಿರೋಧ ನಿಮಗೆ ಬೇರೆ ರಾಜ್ಯಗಳಲ್ಲಿ ಭಾರತ ದೇಶದ ಎಲ್ಲ ಕಡೆ ಇದೆ. ನನ್ನ ಟ್ವಿಟರ್ ಅಕೌಂಟ್ ನೋಡಿದ್ರೆ 2.1 ಮಿಲಿಯನ್. ಟ್ವಿಟರ್ ಅಕೌಂಟ್ ಇಸ್ ಡಿಫರೆಂಟ್. ಅಲ್ಲ, ಒಂದೊಂದಾಗಿ ಹೇಳ್ತಾ ಇದ್ದೀನಿ. ಟ್ವಿಟರ್ ಅಕೌಂಟ್ ನೋಡಿದ್ರೆ ಬಿಡ್ತಾರೆ. ಅಥವಾ ನೀವು ಅಲ್ಲಿಯ ವರ್ತನೆಗಳನ್ನೇ ನೋಡಿ. ಒಂದು ಸರ್ಕಾರ ಇರುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೇಳಿಸ್ಕೊಳ್ಳಲ್ಲ. ಒಂದು ಫಿಲ್ಮ್ ಬ್ಯಾನ್ ಮಾಡಬೇಡ ಅಂತಾರೆ, ಬ್ಯಾನ್ ಮಾಡ್ತಾರೆ ಅವರು. ಮತ್ತು ಫ್ರಿಂಜ್ ಎಲಿಮೆಂಟ್ಗಳು ನೋಡಿ, ಅವರು ಕರ್ಣಿಸೇನಾ ಅವರು ಅವ್ರ ವಿರುದ್ಧ ಹೋದರೆ ನಮಗೆ ವೋಟ್ ಬ್ಯಾಂಕ್ ಆಗಲ್ಲ ಅಂದ್ಕೊಂಡು ಸುಮ್ಮನಿದ್ರು. ಬಟ್ ಯಾವಾಗ ಫಿಲ್ಮ್ ರಿಲೀಸ್ ಆಗೋಯ್ತೋ ನೆಕ್ಸ್ಟು 2 ಎಲೆಕ್ಷನಲ್ಲಿ ಅವ್ರು ಸೋತ್ಬಿಟ್ಟು ಅಸಾರಾಮ್ ಬಾಪು ಇದ್ದಾರೆ, ಅವ್ರ ಜೊತೆ ಮೋದಿಯವರೇ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಬೆಳೆಸಿದವರೇ ಅಸಾರಾಮ್ ಬಾಪು. ಕಾಂಗ್ರೆಸ್ ನಾಯಕರು ಬೆಳೆಸಿದ್ದಾರೆ, ವಸುಂಧರಾ ರಾಜೇನು ಬೆಳೆಸಿದ್ದಾರೆ, BJP ಬೆಳೆಸಿದ್ದಾರೆ. ಆಗ ಅವರಿಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸೊ ಅವ್ರಗಳ ಜೊತೆ ಇರಬೇಕು, ವೋಟ್ ಬ್ಯಾಂಕ್ ಅಂದ್ಕೊಂಡ್ರು. ಅವನಷ್ಟು ಕೆಟ್ಟವನು ಅಂತ ಗೊತ್ತಿರಲಿಲ್ಲ. ಈ ಕೆಟ್ಟವನು ಅಂತ ಗೊತ್ತ ತಕ್ಷಣ ಎಲ್ಲರೂ ಹಿಂದೆ ಹೋಗ್ತಾ ಇದ್ದಾರೆ. ಈಗೇನಾಗೋಯ್ತು, ಅಸಾರಾಮ್ ಬಾಪು ನೋಡಿ, ಅಸಾರಾಮ್ ಬಾಪು ನಾನು ಟ್ವೀಟ್ ಮಾಡಿದೆ, ನೋಡಿ ಪ್ರಧಾನಮಂತ್ರಿಗಳೇ, ನಾನು ನಲ್ಪಾಡಿ ಕೇಸ್ನಲ್ಲಿ ಹೋಗಿದ್ದಕ್ಕೆ ನನಗೆ ಗೊತ್ತಿಲ್ಲ, ಕ್ಷಮೆ ಕೇಳಿದೆ ನಾನು. ನೀವು ಕೇಳೋದು ಒಳ್ಳೆಯದು, ಯಾಕಂದ್ರೆ ನಿಮಗೆ ಗೊತ್ತಿಲ್ಲದಿದ್ರು ನೀವೊಬ್ಬರೇ ಅಲ್ಲ ಅಸಾರಾಮ್ ಬಾಪು ಜೊತೆ ಇದ್ದಿದ್ದು. ಒಂದು ಎಲೆಕ್ಷನಲ್ಲಿ ಜನ ಇದ್ದಾರೆ, ಸ್ವಾಮೀಜಿಗಳನ್ನ ಅವರು ಹೋಗಿದ್ರು, ಈ ಕಾಂಗ್ರೆಸ್ನವ್ರೇನು ಹೋಗದೇ ಇದ್ರಾ? ಮಾಯಾವತಿ ಇವ್ರುಗಳನ್ನ ಹೋಗಿರೋ ಎಲ್ಲ ರಾಜಕೀಯ ನಾಯಕರುಗಳು ಆ ಥರದೊಂದು ಬೆಳೆಸಿದವ್ರೆ. ಸೊ ಎವ್ರಿಬಡಿ ಈಸ್ ಈಕ್ವಲಿ ರೆಸ್ಪಾನ್ಸಿಬಲ್. ಇವಾಗ ನೋಡಿ, ಅವ್ರು ಅಸಾರಾಮ್ ಬಾಪು ಫಾಲೋವರ್ಸು ಹತ್ರ ಒಂದು 4-5 ಕೋಟಿ 40 ಕೋಟಿ ಏನೋ ಇದ್ದಾರೆ, ಅವರು 4 ಕೋಟಿ ಏನೋ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ, ನೀವು ಅಮಿತ್ ಶಾನ್ ಮಾತ್ರ ಕಾಪಾಡಿಬಿಟ್ರಿ, ನಮ್ಮ ಅಸಾರಾಮ್ ಬಾಪುನ ಕಾಪಾಡಲಿಲ್ಲ, ನೆಕ್ಸ್ಟ್ ಟೈಮ್ BJPಗೆ ವೋಟ್ ಹಾಕಲ್ಲ ಅಂತಾರೆ. ನಾವೇನು ಮಾಡಬೇಕು ಅಂದರೆ, ನಾನು BJP ಅಂತ ಹೇಳ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಹಾಗಾಗಿವೆ.